ಕಾಲೇಜ್ ವಿದ್ಯಾರ್ಥಿಗಳನ್ನು ಕೂಡ ಎಚ್ಚರಿಸುವಂಥ ಒಂದು ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಬಹುಶಃ ಕೇರಳ ಸ್ಟೋರಿ ಏನಿದೆ ಅದು ಕರ್ನಾಟಕ ಸ್ಟೋರಿ ಕೂಡ ಮಾಡುವಂಥ ಹುನ್ನಾರ ಇದರ ಹಿಂದೆ ಇರ್ಬೋದು. ಬಹುಶಃ ಇವತ್ತು ಕಾಂಗ್ರೆಸ್ ಗೃಹ ಸಚಿವರು ಸರ್ಕಾರದ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಇದು ನಮಗೆ ಅಲ್ಲನ ಕೃಪೆಯಿಂದ ಬಂದದ್ದು ಅಂತೇಳಿ. ಅಲ್ಲನ ಕೃಪೆಯಿಂದ ಬರಲಿ, ರಾಮನ ಕೃಪೆಯಿಂದ ಬರಲಿ, ಆದರೆ ತನಿಖೆಯನ್ನು ನೀವು ಹಳ್ಳ ಹಿಡಿಸಬೇಡಿ. ಅವರು ಹೇಳೋ ಪ್ರಕಾರ ಇದು ಏನು ಹೊಸ ನಿನ್ನೆ ಮೊನ್ನೆ ಪ್ರಕರಣ ಇದು ಒಂದಲ್ಲ, ಇದು ಕಳೆದ 7 ತಿಂಗಳಿಂದ ಆಗಿದ್ದ ಪ್ರಕರಣ. ಮತ್ತು ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಮತ್ತು ಆ ಸ್ಟೂಡೆಂಟ್ಗಳ ಹತ್ರ ಸಾಮಾನ್ಯ ಮೊಬೈಲ್ಗಳು ಎಲ್ಲ 1 ಲಕ್ಷದ ಮೊಬೈಲ್ ಇದೆ. ಆಲೋಚನೆ ಮಾಡಿ, ಒಂದು ಸ್ಟೂಡೆಂಟ್ಗಳಿಗೆ ಎಲ್ಲರ ಹತ್ರ 1 ಲಕ್ಷ ಮೊಬೈಲ್ ಇರಬೇಕಂತಾದರೆ ಆ ಮೊಬೈಲ್ ಕೊಟ್ಟವ್ರು ಯಾರು? ಇದನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು. ಮತ್ತು ಇದು ವಿಚಾರ ಭಾಳ ದೊಡ್ಡ ಗಂಭೀರ ವಿಚಾರ. ಇದರ ಹಿನ್ನೆಲೆ ಏನು, ಈ ವಿಡಿಯೋಗಳು ಎಲ್ಲೆಲ್ಲಿ ಹರಿದಾಡಿವೆ ಅನ್ನೋದನ್ನು ಇವತ್ತು ತನಿಖೆಗೆ ಒಳಪಡಿಸಬೇಕಾಗ್ತದೆ. ಬಹುಶಃ ಈಗಾಗಲೇ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನುವ ಅಂಶ ಕೂಡ ನಮಗೆ ಬಂದಿದೆ. 3 ಮುಸ್ಲಿಂ ಯುವತಿಯರು ಮತ್ತು 2 ಮುಸ್ಲಿಂ ಯುವಕರು ಅದರಲ್ಲಿ ಒಳಗೊಂಡಿದ್ದಾರೆ ಅಂತೇಳಿ ನಮಗೆ ನಿನ್ನೆ ಮಾಹಿತಿ ಸಿಕ್ಕಿದೆ. ಅದು ಯಾರೇ ಇರಲಿ, ಬಹುಶಃ ಈ ಕೃತ್ಯವನ್ನು ಭೇದಿಸಬೇಕು. ಇದರ ಹಿಂದೆ ಇರುವ ಹುನ್ನಾರವನ್ನು ಬಯಲಿಗೆಳಿಬೇಕು ಮತ್ತು ಸಮಗ್ರ ತನಿಖೆಯಾಗಿ ಇಂಥ ಉಡುಪಿಯಂಥ ಊರಿಗೆ ಇದು ಕಳಂಕ. ಬಹುಶಃ ಇದರ ಬಗ್ಗೆ ಪೊಲೀಸ್ ಇಲಾಖೆ ಯಾವ ರೀತಿ ವರ್ತಿಸ್ತಾ ಇದೆ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಬಹುಶಃ ಇದು ಆಗಲೇ ಇಲ್ಲ ಅನ್ನುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಹುಡುಗಿಯರಿಗೆ ಇಲ್ಲ, ಇದು ನಾವು ಫ್ರೆಂಡ್ಸ್ ಏನೋ ಸೇರಿ ಮಾಡಿದ್ದು ಏನಂತ ಗಂಭೀರ ವಿಚಾರ ಇಲ್ಲ ಅಂಥೇಳಿ ಕಾಲೇಜಿನ ಅಧಿಕಾರಿಗಳು ಹೇಳಿದ್ದು ಕೂಡ ಹುಡುಗಿಯರನ್ನು ಹೇಳಿದ್ದಾರೆ. ಆದ್ದರಿಂದ ಈ ವಿಚಾರವನ್ನು ಇಟ್ಕೊಂಡು ನಾಳೆಲ್ಲ ನಾಡ್ದು ಶುಕ್ರವಾರ ದಿವಸ ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. SP ಆಫೀಸ್ನ ಎದುರುಗಡೆ ನಾವು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಯಾಕಂದರೆ ಇದು ಕಾಲೇಜ್ ವಿದ್ಯಾರ್ಥಿಗಳನ್ನು ಕೂಡ ಎಚ್ಚರಿಸುವಂಥ ಒಂದು ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಬಹುಶಃ ಕೇರಳ ಸ್ಟೋರಿ ಏನಿದೆ ಅದು ಕರ್ನಾಟಕ ಸ್ಟೋರಿ ಕೂಡ ಮಾಡುವಂಥ ಹುನ್ನಾರ ಇದರ ಹಿಂದೆ ಇರ್ಬೋದು. ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಂಥ ಘಟನೆಗಳಿಗೆ ಅದನ್ನು ಎನ್ಕ್ವೈರಿ ಮಾಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದರೆ ಕಾಂಗ್ರೆಸ್ನ ಗೃಹ ಸಚಿವರು ಸರ್ಕಾರದ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಇದು ನಮಗೆ ಅಲ್ಲನ ಕೃಪೆಯಿಂದ ಬಂದದ್ದು ಅಂತೇಳಿ. ಅಲ್ಲನ ಕೃಪೆಯಿಂದ ಬರಲಿ, ರಾಮನ ಕೃಪೆಯಿಂದ ಬರಲಿ, ಆದರೆ ತನಿಖೆಯನ್ನು ನೀವು ಹಳ್ಳ ಹಿಡಿಸಬೇಡಿ. ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ. ಇನ್ನೊಬ್ಬರು ಹೇಳ್ತಾರೆ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳ್ತಾರೆ. ಬ್ರದರ್ಸ್ ಅವರು ಇರಲಿ, ಇನ್ನೊಬ್ರು ಇರಲಿ, ಆದರೆ ಈ ವಿಚಾರವನ್ನು ಎಲ್ಲಿಯಾದರೂ ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಿ ಹಾಕಲಿಕ್ಕೆ ಅಥವಾ ಹಳ್ಳ ಹಿಡಲಿಕ್ಕೆ ಪ್ರಯತ್ನ ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದಂಥ ಸಮಸ್ಯೆ ಕಾಂಗ್ರೆಸ್ ಸರ್ಕಾರ ಎದುರಿಸುವ ಪರಿಸ್ಥಿತಿ ಬರ್ಬೋದು. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮಹಿಳಾ ಘಟಕದವರು ನಿನ್ನೆ ಅವರನ್ನು ಮಾತಾಡಿದ್ದಾರೆ. ಹೆಸರು ಎಲ್ಲ ಅವರು ಕೊಡಲಿಲ್ಲ, ಬಟ್ ಅವ್ರು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ, ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಆ ವಿಚಾರಗಳನ್ನು ನಾವಿಲ್ಲಿ ಪತ್ರಿಕೆ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ಅದನ್ನು ಭೇದಿಸಿದ್ದರೆ ಏನಾಗಿದೆ, ಇವತ್ತು ಕೆಲವು ಮಕ್ಕಳ ತಂದೆ ತಾಯಿಗಳು ಗೊತ್ತಿಲ್ಲ ಪಾಪ, ಅವರು ಮನೆಯ ವಾತಾವರಣಕ್ಕೆ ಹೆದರ್ತಾ ಇದ್ದಾರೆ. ಎಲ್ಲಾದರೂ ನಮ್ಗೆ ಗೊತ್ತಾದರೆ ಮೀಡಿಯಾದವ್ರು ನಮ್ಮ ಮನೆ ಬರ್ತಾರಾ, ಪೊಲೀಸರು ನಮ್ಮ ಮನೆ ಬರ್ತಾರಂತ ಅವರು ಹೆದರ್ತಾ ಇದ್ದಾರೆ ಮಕ್ಕಳು ಕೂಡ. ಅವರು ಹೇಳೋ ಪ್ರಕಾರ ಇದು ಏನು ಹೊಸ ನಿನ್ನೆ ಮೊನ್ನೆ ಪ್ರಕರಣ ಇದು ಒಂದಲ್ಲ, ಇದು ಕಳೆದ 7 ತಿಂಗಳಿಂದ ಆಗಿದ್ದ ಪ್ರಕರಣ. ಮತ್ತು ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಮತ್ತು ಆ ಸ್ಟೂಡೆಂಟ್ಗಳ ಹತ್ರ ಸಾಮಾನ್ಯ ಮೊಬೈಲ್ಗಳು ಎಲ್ಲ 1 ಲಕ್ಷದ ಮೊಬೈಲ್ ಇದೆ. ಆಲೋಚನೆ ಮಾಡಿ, ಒಂದು ಸ್ಟೂಡೆಂಟ್ಗಳಿಗೆ ಎಲ್ಲರ ಹತ್ರ 1 ಲಕ್ಷ ಮೊಬೈಲ್ ಇರಬೇಕಂತಾದರೆ ಆ ಮೊಬೈಲ್ ಕೊಟ್ಟವ್ರು ಯಾರು? ಇದನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು. ಮತ್ತು ಅದನ್ನು ಡಿಲೀಟ್ ಮಾಡಿದರೂ ಅದನ್ನು ಈಗಿನ ತಂತ್ರಜ್ಞಾನದ ಮುಖಾಂತರ ಅದನ್ನು ತಗೊಳ್ಳಿಕ್ಕಾಗುತ್ತೆ. ಇದನ್ನೆಲ್ಲವನ್ನು ರಿಟ್ರೀವ್ ಮಾಡಿ ಇದನ್ನೆಲ್ಲವನ್ನು ತನಿಖೆಗೆ ಒಳಪಡಿಸಿ ಫೋರೆನ್ಸಿಕ್ಗೆ ಕೊಟ್ಟು ತನಿಖೆ ಮಾಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಐವಾಶ್ ಮಾಡಿದರೆ ಇದನ್ನು ಖಂಡಿತ ನಾವು ಒಪ್ಪೋದಿಲ್ಲ. ಮತ್ತು ಇದಕ್ಕೆ ಉಡುಪಿಗಲ್ಲ, ಇದು ಕರ್ನಾಟಕಕ್ಕೆ ಒಂದು ಕಳಂಕ ಆಗುತ್ತೆ. ಎರಡನೇದು, ಮುಂದಿನ ದಿನಗಳಲ್ಲಿ ಇದು ಇನ್ನೊಂದು ಕೇರಳ ಮಾದರಿಯಲ್ಲಿ ಏನು ಕನ್ವರ್ಷನ್ ಆಗುವಂಥದ್ದು ಅಥವಾ ಅವರನ್ನು ಬಲವಂತವಾಗಿ ಹೆದರಿಸುವಂಥದ್ದು ಈ ಕೆಲಸ ಆದರೆ ಇದು ಈಗಿನ ಸರ್ಕಾರ ಇದರ ಹೊಣೆಯನ್ನು ಹೊರಬೇಕಾಗ್ತದೆ.